ಮಂಗಳೂರಿನ ಕಾವೂರಿನಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮುಜರಾಯಿ ಇಲಾಖೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಭೇಟಿ ನೀಡಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವರು, ಶ್ರೀ ಮಹಾಲಿಂಗೇಶ್ವರ ದೇವಳಕ್ಕೆ ಆಡಳಿತ ಮಂಡಳಿಯವರೊಂದಿಗೆ ಭೇಟಿ ನೀಡಿದ್ದೇನೆ. ಇಲ್ಲಿ ಪ್ರತಿ ವರ್ಷ ನಡೆಯುವ ಜಾತ್ರೋತ್ಸವ ಯಾವ ರೀತಿ ನಡೆಸಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಈ ದೇವಸ್ಥಾನವು ಸಮಗ್ರ ಅಭಿವೃದ್ಧಿ ಆಗಬೇಕೆಂಬುದು ಭಕ್ತರ ಒಲವು ಮತ್ತು ನಿಲುವಿದೆ. ಸಾರ್ವಜನಿಕ ದೇಣಿಗೆ ಮೂಲಕ ದೇವಸ್ಥಾನವನ್ನ ಜೀರ್ಣೋದ್ಧಾರಗೊಳಿಸಲಾಗುವುದು. ಇದರ ಸಮಗ್ರ ಅಭಿವೃದ್ಧಿಯನ್ನು ಮತ್ತು ಅರ್ಥಪೂರ್ಣವಾದ ಸಮಿತಿ ಮಾಡಿ ಆಡಳಿತ ಮಾಡುವುದು, ಇಲ್ಲಿನ ಭಕ್ತರ ಅಪೇಕ್ಷೆಯಂತೆ ಅಭಿವೃದ್ಧಿಪಡಿಸುವುದು ಸರ್ಕಾರದ ಗುರಿ ಎಂದು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿರುವ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇವತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳ ಜೊತೆಯಲ್ಲಿ ನಾನು ಭೇಟಿ ಕೊಟ್ಟಿದ್ದೆ. ಇಲ್ಲಿಯ ವರ್ಷಂಪ್ರತಿ ನಡೆಯುವಂಥ ಜಾತ್ರೋತ್ಸವ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಯಿತು. ನಂತರ ಇದರ ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನೋದು ಭಕ್ತರ ಒಲವು ಮತ್ತು ನಿಲುವು. ಸುಮಾರು 4,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನಾ ವರದಿಗಳನ್ನು ಸಿದ್ಧಪಡಿಸಿದ್ದಾರೆ. ನಮ್ಮ ದೇವಸ್ಥಾನದಲ್ಲಿರುವಂಥ ಹಣವನ್ನು ಖರ್ಚು ಮಾಡಲಿಕ್ಕೆ ಅನುಮತಿ ಬೇಕು ಅನ್ನುವಂಥ ಪ್ರಸ್ತಾಪನೆಯನ್ನು ಸರ್ಕಾರ ಕಳಿಸಿದ್ದಾರೆ. ಅದನ್ನು ಕೂಡಲೇ ಪ್ರಸ್ತಾಪನೆ ಕೊಡುವಂಥ ಅನುಮತಿ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಲಾಗುತ್ತೆ. ಮತ್ತು ನಮ್ಮ ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಮೂಲಕ ಒಂದಷ್ಟು ಹಣವನ್ನು ಬಿಡುಗಡೆ ಮಾಡೋಣ ಅನ್ನುವಂಥ ಮಾತುಗಳನ್ನು ಹೇಳುತ್ತೆ. ಅದರ ಜೊತೆಗೆ ಸಾರ್ವಜನಿಕ ದೇಣಿಗೆ ಮೂಲಕ ಇಡೀ ಪೂರ್ಣ ಜೀರ್ಣೋದ್ಧಾರವನ್ನು ವ್ಯವಸ್ಥಿತ ಮಾಡ್ತೇವೆ. ನನ್ನ ಅನುಭವದ ಪ್ರಕಾರ ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಾಚೀನ ಇತಿಹಾಸ ಇರುವಂಥ ಮತ್ತು ಸಂಪ್ರದಾಯ ಮತ್ತು ಪರಂಪರೆಗೆ ಭಾಳ ಗಟ್ಟಿಯಾಗಿ ನಿಂತಿರುವಂಥ, ಜೊತೆಗೆ ಭಾವಕ ಭಕ್ತರನ್ನು ಲಕ್ಷಾಂತರ ಭಕ್ತರಿರುವಂಥ ಅಪರೂಪದ ಪ್ರದೇಶ ಈ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನ ಅನ್ನೋದು ನಾವೆಲ್ಲ ಮೇಲ್ನೋಟಕ್ಕೆ ನೋಡಿದಾಗ ಅರ್ಥ ಆಗುತ್ತೆ. ಇದರ ಸಮಗ್ರ ಅಭಿವೃದ್ಧಿಯನ್ನು ಮತ್ತು ಬಹಳ ಅರ್ಥಪೂರ್ಣವಾದಂಥ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯ ಮೂಲಕ ಆಡಳಿತವನ್ನು ಮಾಡುವುದು, ಇಲ್ಲಿರುವಂಥ ಭಕ್ತಾದಿಗಳಿಗೆ ಮತ್ತು ಇಡೀ ದೇವಳದ ವಾತಾವರಣಕ್ಕೆ ಒಳ್ಳೆ ನೆಮ್ಮದಿ ಕೊಡುವಂಥ ವ್ಯವಸ್ಥೆ ನಿರ್ಮಾಣ ಮಾಡೋದು ನಮ್ಮ ಸರ್ಕಾರದ ಗುರಿ. ಅದರಲ್ಲಿ ನಮ್ಮ ಇಲಾಖೆ ಭಾಗವಹಿಸಿದೆ. ಈ ಸಂದರ್ಭ ಸ್ಥಳೀಯ ಕಾರ್ಪೊರೇಟರ್ ರಣದೀಪ್ ಕಂಚನ್ ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವಳದ ಆಡಳಿತ ಸಮಿತಿಯವರು ಉಪಸ್ಥಿತರಿದ್ದರು.